ಏನು ಮಾಡಬೇಕು? ಯಾವುದೇ APMC ಆಗಲಿ ಮುನ್ಸಿಪಾಲ್ಟಿ ಆಗಲಿ ಇದರಾಗಲಿ ನ್ಯಾಯ ಸ್ವಚ್ಛತೆ ಇರಬೇಕು. ಇಸ್ಕೊಂಡೆ ಅವ್ರದ ಏನು ಸುಂಕ ಕೂಗಿರ್ತಾರೆ 1.1 ಲಕ್ಷ ಇರೋ ಮನುಷ್ಯ ಕೂಗಿರ್ತಾನೆ, ಅವ್ನು ಇಸ್ಕೊಂಡು 10 ರೂಪಾಯಿನ. ನಮ್ಮ ಇದನ್ನ ಒಂದು ಮಾನ್ಯತೆಯಾಗಿ ಇಸ್ಕೋಬೇಕು. ಇಷ್ಟೇ ಸರ್ ನಾವು ಮನವಿ ಕೇಳೋದು. ತಹಸೀಲ್ದಾರ್ ಸಾಹೇಬರಾಗಲಿ, AC ಆಗಲಿ, DC ಆಗಲಿ, ಏನು DOSP ಆಗಲಿ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿನ ಸಂತೆಪೇಟೆಯ ಸಂತೆ ಮೈದಾನ ಕೆಸರುಗದ್ದೆಯಾಗಿ ಪರಿವರ್ತನೆಯಾಗಿದ್ದು ವ್ಯಾಪಾರ ಮಾಡಲು ಇದರಿಂದಾಗಿ ಅಡ್ಡಿಯಾಗ್ತಿದೆ ಎಂದು ಬೀದಿ ಬದಿಯ ವ್ಯಾಪಾರಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿರಿಯೂರು ನಗರದಲ್ಲಿ ಬುಧವಾರ ವೇದಾವತಿ ನಗರದ 100 ಫೀಟ್ ರಸ್ತೆಯಲ್ಲಿ ಹಾಗೂ ಶನಿವಾರದಂದು ನಗರದ ಸಂತೆಪೇಟೆಯ ಮೈದಾನದಲ್ಲಿ ಸಂತೆ ನಡೆಯುತ್ತದೆ. ಸಂತೆಗೆ ಬರುವ ವ್ಯಾಪಾರಿಗಳಿಂದ ನಗರಸಭೆ ಶುಲ್ಕ ಪಡೆಯುತ್ತದೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ವಿಫಲವಾಗಿದೆ ಎಂದು ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಳಚೆ ಪ್ರದೇಶದಲ್ಲಿ ಪ್ರತಿ ಶನಿವಾರ ಅತ್ಯಂತ ದೊಡ್ಡ ಸಂತೆ ನಡೆಯುತ್ತಿದೆ. ಇಡೀ ತಾಲೂಕಿನಲ್ಲಿಯೇ ಅತಿ ದೊಡ್ಡ ಸಂತೆ ಈ ಜಾಗದಲ್ಲಿ ನಡೆಯುತ್ತಿದ್ದರೂ ಇಲ್ಲಿ ಮೂಲಭೂತ ವ್ಯವಸ್ಥೆ ಮಾಡದೆ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ. ಪ್ರತಿ ಶನಿವಾರದಂದು ವಾರದ ಸಂತೆ ನಡೆಯುತ್ತಿದ್ದು ಸಂತೆ ಮುಗಿದ ಬಳಿಕ ಅಳುದುಳಿದ ತರಕಾರಿಯ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿಯೇ ಹಾಕುವುದರಿಂದ ತ್ಯಾಜ್ಯ ವಸ್ತುಗಳು ಕೊಳೆತು ದುರ್ವಾಸನೆ ಸೂಸುತ್ತಿದೆ. ಇದರಿಂದಾಗಿ ಜನರು ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮೈದಾನದ ಪಕ್ಕದಲ್ಲಿಯೇ ಕೋಳಿ ಅಂಗಡಿಗಳು ಇದ್ದು ಕೋಳಿಗಳ ರೆಕ್ಕೆ ಪುಕ್ಕಗಳು ಮೈದಾನದಲ್ಲಿ ಕಾಣಸಿಗುತ್ತಿವೆ. ಸಂತೆ ಮೈದಾನದ ದುರಾವಸ್ಥೆ ಕಂಡು ಸಾರ್ವಜನಿಕರು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಮಳೆಯಾಗ ನಾವು ತಂದು ಮಾರೋದು ಪಡಿಸಿ ಇವೆಲ್ಲ ಭಾರಿ ಕಷ್ಟ ಆಗಿದೆ. ಮಳೆ ಇಟ್ಕೊಂಡು ನಿಂತಿರೋದು ನೋಡ್ರಿ. ಏನೋ ಕೊಟ್ಟಾರಲ್ಲ ಸೌಲಭ್ಯ ಇಲ್ಲ ಐತಲ್ಲ, ತೋರಿಸ್ತಾ ಇದ್ದಾರಲ್ಲ ಸೌಲಭ್ಯ ಎಲ್ಲ ಐತಿ. ಸೌಲಭ್ಯಗಳೆಲ್ಲ ಇಲ್ಲೇ ಕಣ್ಣೆದ್ರಿಗೆ ಕಾಣಾಗತ್ತೈತಿ, ಬೇರೆ ಕಡೆ ಎಲ್ಲ ಕಾಣಾಗತ್ತೈತಿ. ಕಡ್ಡಿ ರೂಪಾಯಿ ಕಟ್ಟಿ 30 ರೂಪಾಯಿ ಬಂದಿದ್ದಾವೆ ರೈತಲ್ಲ. ತುಂಬ ಮಳೆ ಬಂದಿದೆ, ವ್ಯಾಪಾರ ತರಕಾರಿ ಎಲ್ಲ ತಂದಿದ್ದೀವಿ. ಫುಲ್ ಮಳೆ ಬಂದು ನೆಂದೋಗ್ತಾ ಇತ್ತು, ಗಿರಾಕಿ ಇಲ್ಲ. ತಂದಿರೋ ಮಾಲನ್ನು ಮಾರೋಕೆ ಆಗ್ತಾ ಇಲ್ಲ, ತುಂಬ ಲಾಸು. ಹೀಗಾಗಿ ನಮಗೆ ವ್ಯಾಪಾರಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ಇಲ್ಲಿ. ಮಳೆ ಬಿಟ್ಟರೆ ಹಿರಿಯೂರು ನಗರದ ಬಸ್ ನಿಲ್ದಾಣ ಅವ್ಯವಸ್ಥೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ಗಾಂಧಿ ಸರ್ಕಲ್ ಬಳಿ ಇರುವ ಇಲ್ಲಿನ ಬಸ್ ನಿಲ್ದಾಣ ಮೂಲ ಸೌಕರ್ಯಗಳು ಇಲ್ಲದೆ ಅವ್ಯವಸ್ಥೆಯ ಆಗರವಾಗಿದೆ. ಈ ಬಸ್ ನಿಲ್ದಾಣಕ್ಕೆ ದಿನನಿತ್ಯವೂ 1000ಕ್ಕೂ ಹೆಚ್ಚು ಬಸ್ಗಳು ಬರುತ್ತಿದ್ದು ಜನಸಂದಣಿಯಿಂದ ಕೂಡಿರುತ್ತದೆ. ಆದರೆ ಅಗತ್ಯ ಸೌಲಭ್ಯಗಳಿಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಬಸ್ ನಿಲ್ದಾಣದ ತುಂಬೆಲ್ಲ ಮಳೆ ನೀರು ನಿಂತು ಕೊಳಚೆ ಪ್ರದೇಶದಂತೆ ಗಬ್ಬೆದ್ದು ನಾರುತ್ತಿದೆ. ಹಿರಿಯೂರು ನಗರದ ಗಾಂಧಿ ಸರ್ಕಲ್ ಬಳಿ ಇರುವ ಬಸ್ ತಂಗುದಾಣವು ಶಿಥಿಲ ವ್ಯವಸ್ಥೆಗೆ ತಲುಪಿದ್ದು ಪ್ರಯಾಣಿಕರಿಗೆ ಸಂಕಷ್ಟ ತಂದಿದೆ. ಗಾಂಧಿ ಸರ್ಕಲ್ ಬಳಿ ಇರುವ ಬಸ್ ನಿಲ್ದಾಣದ ಮೇಲ್ಭಾಗ ಸಂಪೂರ್ಣವಾಗಿ ಮಳೆ ನೀರಿಗೆ ಸೋರುತ್ತಿದ್ದು ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸಿಲ್ಲ. ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯಂತೂ ದೂರದ ಮಾತಾಗಿದೆ. ನಗರದ ಹುಳಿಯಾರು ರಸ್ತೆಯಲ್ಲಿನ ವಿಶ್ವೇಶ್ವರಯ್ಯ ಬಡಾವಣೆ ಹಾಗೂ ತಿರುವಳ್ಳರ್ ರಸ್ತೆಗಳಲ್ಲಿ ರಸ್ತೆಯಂತೂ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ಸಾರ್ವಜನಿಕರು ಸಹ ಓಡಾಡಲು ಸಾಧ್ಯವಾಗದಷ್ಟು ಹದಗೆಟ್ಟಿದೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ವಾರಕ್ಕೆ 2 ಸಲ 3 ಸಲ ಬರ್ತಾ ಇರ್ತೀವಿ. ಬೆಳಗ್ಗೆಗಟ್ಟಿ ಮಳೆ ಹಿಡ್ಕೊಂಡಿದೆ. ಇಲ್ಲಿ ನಿಂತ್ಕೊಳ್ಳೋ ಜಾಗ ಇಲ್ಲ. ಆ ವಾತಾವರಣ ಇಲ್ಲಿ ಶಾಸಕರಾಗಲಿ ಈ ವಸತಿ ಆಗುತ್ತೆ ತಂಗು ನಿಲ್ದಾಣ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ರೈತರಿಗೆ ಭಾರಿ ತುಂಬ ಕಷ್ಟ ಆಗಿದೆ. ಅದು ಸ್ವಲ್ಪ ನೋಡಿ ವ್ಯವಸ್ಥೆ ಮಾಡ್ತೀವಿ. ಗಾಂಧಿ ಸರ್ಕಲಾಗಿ ಏನು ಮಳೆಯಿಂದ ಏನು ರೈತರಿಗೆ ಏನು ಇದಿಲ್ಲ. ಒಂದು ಎಲ್ಲಿ ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ, ಮಳೆಯಾಗೆ ನಿಂತ್ಕೋಬೇಕು. ಒಂದು ಬಸ್ ಸ್ಟ್ಯಾಂಡ್ ಸರಿಯಾದ ಬಸ್ ಸ್ಟ್ಯಾಂಡ್ ಇಲ್ಲ, ನಿಂತ್ಕೊಳ್ಳೋಕ್ಕೆ ಒಂದು ಸರಿಯಾದ ಜಾಗ ಇಲ್ಲ. ಈ ಥರ ಬಸ್ ಸ್ಟ್ಯಾಂಡ್ ಇಟ್ಬಿಟ್ರೆ ಜನ ಯಾವ ಥರ ಇರ್ಬೋದು, ಭಾಳ ಕಷ್ಟ ಇತ್ತು.
ಜನ ಮಳೆಗಾಲದಲ್ಲಿ ಹೋಗೋಕ್ಕೆ ಬರೋಕ್ಕೆ ಭಾಳ ಪ್ರಾಬ್ಲಮ್. ಮಳೆಗಾಲದಲ್ಲಿ ನಿಂತ್ಕೊಳ್ಳೋಕೆ ಸಮೇತ ಜಾಗ ಇಲ್ಲ ಅಂದರೆ ಯಾವ ಥರ ಇರ್ಬೋದು? ಹಿರಿಯ ಶಾಸಕರು ತಿಳ್ಕೊಂಡು ಈ ಬಸ್ ನಿಲ್ದಾಣನ ಶಾಸಕರು ಇನ್ನೊಂದು ಸಾರಿ ಈ ಬಸ್ ನಿಲ್ದಾಣ ನೋಡಿಬಿಟ್ಟು ಒಳ್ಳೆ ಬಸ್ ನಿಲ್ದಾಣ ನಿರ್ಮಾಣ ಮಾಡೋಕ್ಕೆ ಅನುದಾನದಡಿ ಏನಾದರೂ ಮಾಡಿ ರೈತರಿಗೆ ಜನಗಳಿಗೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ದಾಣ ಅಂತ ಒಂದು ಬಸ್ ಸ್ಟ್ಯಾಂಡ್ನ ರೆಡಿ ಮಾಡಬೇಕು. ನಾವೇನು ಮಾಡಬೇಕು? ಯಾವುದೇ APMC ಇರಲಿ, ಮುನ್ಸಿಪಾಲ್ಟಿ ಇರಲಿ, ಇದರಾಗಲಿ ನ್ಯಾಯ ಸ್ವಚ್ಛತೆ ಇರಬೇಕು. ಇಸ್ಕೊಂಡೆ ಅವ್ರದ ಏನು ಸುಂಕ ಕೂಗಿರ್ತಾರೆ, ಒಂದು ಕಾಲು ಲಕ್ಷ ಇರೋ ಮನುಷ್ಯ ಕೂಗಿರ್ತಾನೆ, ಅವ್ನು ಇಸ್ಕೊಂಡು 10 ರೂಪಾಯಿನ. ನಮ್ಮ ಇದನ್ನ ಒಂದು ಮಾನ್ಯತೆಯಾಗಿ ಇಸ್ಕೋಬೇಕು. ಇಷ್ಟೇ ಸರ್ ನಾವು ಮನವಿ ಕೇಳೋದು. ತಹಸೀಲ್ದಾರ್ ಸಾಹೇಬರಾಗಲಿ, AC ಆಗಲಿ, DC ಆಗಲಿ, ಏನು DOSP ಆಗಲಿ, ಯಾರೇ ಆಗಲಿ ಟೊಮಾಟೊ 30 ರೂಪಾಯಿ ಇವ್ರಿಗೇನು ಕೊಡೋಣ, ನಾವು ಕಿಲೋಮೀಟರ್ ಹಾಕಿ ಬಂದಿರೋರಿಗೇನು ಕೊಡೋಣ? ನಾವೇ ಹಾಕ್ತೀನಿ. ಒಂದು ರವೆ ಇಡ್ಲಿ ತಿನ್ನೋಣ ಅಂತ ಆಸೆಗಿದ್ರೆ ರವೆ ಇಡ್ಲಿ ಇಲ್ಲಪ್ಪ, ನಮಗೆ ಒಂದು ಬೋಂಡೆ ಬಜ್ಜಿ ಸಿಗಲ್ಲ. ನಮಗೆ ಹಾಫ್ ಟೀ ಕುಡ್ಕೊಂಡು ಹೋಗ್ತೀವಿ, ಅವ್ರು 6 ರೂಪಾಯಿ ಮಾಡೋರು ಈಗ ಮಳೆಗೆ ಅಂತ. ಒಂದು 2 ಟ್ಯಾಲೆಂಟ್ ಬೇಕು ನಮ್ಮ ಇದರಲ್ಲಿ ಸಂಖ್ಯಾಪೇಟೆಯಲ್ಲಿ. ಆಮೇಲೆ ಈ ನೀರಿನ ವ್ಯವಸ್ಥೆ ಬೇಕು, ಕಸ ಕ್ಲೀನಿಂಗ್ ಇರಬೇಕು, ಕುಡಿಯೋಕೆ ನೀರಿನ ವ್ಯವಸ್ಥೆ ಇರಬೇಕು, ಮಳೆ ಶೆಡ್ಡು ಮಾಡಬೇಕು, ಜಂಕ್ಷನ್ ಹಾಕಿ ಶೆಡ್ಡು ಮಾಡಬೇಕು. APM ನೇಲ್ ಮಾಡಿರೋಂಥ ಇದನ್ನ ಇಲ್ಲಿ ಆ ಥರ ಮಾಡಬೇಕು. ರೈತ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬುಧವಾರ ಮತ್ತು ಶನಿವಾರ ಸಂತೆಯಲ್ಲಿ ಯಾವುದೇ ಥರದ ವ್ಯವಸ್ಥೆಗಳಿಲ್ಲ, ರೈತರು ಐಟಮ್ಗಳು ಬಂದು ಇಳಿಸ್ಕೊಂಡು ಜಾಗಗಳಿಲ್ಲ, ಮತ್ತೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಈ ಥರ ಮಳೆ ಗಿಳೆ ಬಂತಂದರೆ ಇಲ್ಲಿ ಐಟಮ್ಗಳೆಲ್ಲ ಬಂದು ಖರೀದಿ ಮಾಡ್ಕೊಂಡು ಐಟಮ್ ದುಬಾರಿ ರೇಟೆಲ್ಲ ಎಂದು ಹಾಳ ಹೋಗ್ತಿದ್ದಾವೆ. ಬಂಡವಾಳ ಕೈಯಿಂದ ಹಾಕ್ಬೇಕಾಗುತ್ತೆ, ದುಡ್ಡೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಿದೆ, ಮತ್ತು ತುಂಬ ಲಾಸ್ ಆಗ್ತಿದೆ. ಇಲ್ಲಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾದಂಥ ಅವ್ರ ಸಂಬಂಧಿಸಿದ ಅಧಿಕಾರಿಗಳು ಯಾರೇ ಬಂದು ಇದುವರೆಗೂ ಸಂತೆ ಎಷ್ಟು ಎಲ್ಲಾಗ್ತೈತೆ ಏನಾಗ್ತೈತೆ ಬಂದು ಯಾರು ಗಮನಿಸಿಲ್ಲ ಸರಣ. ಅದಕ್ಕೋಸ್ಕರ ಬಂದ್ಬಿಟ್ಟು ಅದಕ್ಕೆ ಏನು ಸೂಕ್ತವಾದ ಏನು ಮಾಡಬೇಕು ಕೆಲಸಗಳು, ಬಾತ್ರೂಮ್ ಆಗಲಿ, ಪ್ರತಿಯೊಂದು ವ್ಯವಸ್ಥೆ ಆಗಲಿ, ಜಾಗಕ್ಕಾಗಲಿ ಬಂದು ವ್ಯವಸ್ಥೆ ಮಾಡ್ಕೊಂಡು ಮನವಿ ಮಾಡಿಕೊಡ್ತಿದ್ದೀನಿ. ತುಂಬ ಹಳ್ಳಿ ಕಡೆಯಿಂದ ಬರ್ತಾರೆ ಜನಗಳು, ಹಳ್ಳಿ ಕಡೆ ಜನಗಳು ಇದ್ದಾರೆ, ತುಂಬ ಕಡು ಸಮೇತ ವ್ಯಾಪಾರಕ್ಕೆ ಬರ್ತಾರೆ. ಇಲ್ಲಿ ಅವರು ರೈತರುಗಳು ಬರ್ತಾರೆ, ರೈತರಿಗೂ ಸಮೇತ ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇಲ್ಲ. ಮಳೆ ಪಳೆ ಬಂದ್ರೂ ಅವ್ರಿಗೆ ಐಟಮ್ ಇಡುವಂಥ ಜಾಗಗಳಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನಿಸಬೇಕು ಸಂಬಂಧಿತ ಅಧಿಕಾರಿಗಳು.